ಪಂಚರಾಜ್ಯದ ಚುನಾವಣೆಯೇ ಬೇರೆ, ನಮ್ಮ ರಾಜ್ಯದ ಚುನಾವಣೆಯೇ ಬೇರೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ನಿಟ್ಟಿನಲ್ಲಿ ಸಭೆಯನ್ನ ನಡೆಸಲಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸದಾಶಿವ ಬುಟಾಳಿಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ರಾಯಣ್ಣ ಮೂರ್ತಿ ತಳಪಾಯದ ಗುದ್ದಲಿ ಪೂಜೆ ಹಾಗೂ ಸುವರ್ಣ ವಿದ್ಯಾಭೂಮಿ ನಿವೇಶನ ಬಡಾವಣೆಯ ಉದ್ಘಾಟನೆ ಸಮಾರಂಭ ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದ್ದಕ್ಕೆ ರಾಜ್ಯದಲ್ಲಿ ಸೋಲು ಅಲ್ಲ, ಬಿಜೆಪಿ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆದು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡುವುದರ ಜೊತೆಗೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಪಕ್ಕಾ ಎಂದು ಹೇಳಿದರು. ಪ್ರತಿ ಸಾರಿ ಬರ್ತಾನೆ ಇರ್ತೀವಿ, ಯಾವುದೋ ಒಂದು 3 ತಿಂಗಳಿಗೆ 6 ತಿಂಗಳಿಗೊಮ್ಮೆ. ಪದೇ ಪದೇ ಬಂದಾಗ ಆರೋಪ ಬರಬಾರ್ದು, ಚುನಾವಣೆ ಬಂದಾಗನೇ ಮುಖಂಡರು ಬರ್ತಾರಂತ ಆರೋಪದಿಂದ ನಾವು ಮುಕ್ತರಾಗಲಿಕ್ಕೆ ಎಲ್ಲ 18 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಇವತ್ತೇನಂತ ವಿಶೇಷ ಇಲ್ಲ, ಆದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಇದೆ, ಅವ್ರ ಸಮಸ್ಯೆಗಳನ್ನು ಕೇಳಲಿಕ್ಕೆ. ಅದ್ರ ಜೊತೆಗೆ ಬಂದಾಗ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಕೂಡ ಭಾಳ ದಿನಗಳಲ್ಲಿ ಇತ್ತು, ಅದನ್ನು ಬೂಟಾಳೆ ಬಂಧುಗಳು ಮಾಡಿಸಿಕೊಡ್ತಿದ್ದಾರೆ. ಅದನ್ನು ಕೂಡ ಇವತ್ತು ಪೂಜೆ ಮಾಡಿದ್ದೀವಿ, ಅದು ಬೇಗ ಆಗ್ತದೆ. ಸೊ ಇವತ್ತು ಬಂದ ಉದ್ದೇಶ ಪಕ್ಷದ ಸಂಘಟನೆ, ಮುಂದಿರುವಂಥ ಚುನಾವಣೆ, ಆ ದೃಷ್ಟಿಯಿಂದ ಒಂದು ಸಭೆ ಮಾಡ್ತಾ ಇದ್ದೀವಿ. ಅಲ್ಲಿ ಸೋತಿದೆ, ಅದರಲ್ಲಿ ಪ್ರಶ್ನೆ ಇಲ್ಲ, ಸೋತದ್ದು ಎಲ್ಲ ಜಗ್ ಜಾಹೀರಾಗಿದೆ, ಸೋತಿದೆ. ಆದರೆ ಅಲ್ಲಿ ಸೋತೀವಂತ ಕರ್ನಾಟಕ ಹೋಲಿಕೆ ಮಾಡಲಿಕ್ಕಾಗಲ್ಲ. ಆ ಚುನಾವಣೆ ಬೇರೆ, ಕರ್ನಾಟಕದ ನಡೆಯುವಂಥ ಚುನಾವಣೆ ಬೇರೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಸಿದ್ದಯೋಗಿ ಅಮರೇಶ್ವರ ಮಹಾರಾಜರು, ಕಾಂಗ್ರೆಸ್ ಮುಖಂಡರಾದ ಸದಾಶಿವ ಬುಟಾಳಿ, ಮಲ್ಲು ಬುಟಾಳಿ, ಶಿವಲೀಲಾ ಬುಟಾಳಿ, ಗಜಾನನ ಮಂಗಸೂಳಿ, ರಾವ್ಸಾಬ ಐಹೊಳೆ ಮೊದಲಾದವರು ಉಪಸ್ಥಿತರಿದ್ದರು. ಸತೀಶ್ ಕೂಳಿ, ವಿ4 ನ್ಯೂಸ್, ಅಥಣಿ.